ರಾಜ್ಯ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಜನರ ಪರಿಸ್ಥಿತಿಯು ಹೇಳುತ್ತಿರದಾಗಿದ್ದು ಈ ಬಗ್ಗೆ ಸರ್ಕಾರ ಗಮನವೇ ಹರಿಸುತ್ತಿಲ್ಲ. ಇದರಿಂದ ಸಾರ್ವಜನಿಕರ ದುಸ್ಥಿತಿ ಹೇಳುತ್ತಿರದಾಗಿದ್ದು ಇದು ಕಾಂಗ್ರೆಸ್ ಸರ್ಕಾರದ ನೀತಿಯ ಫಲವಾಗಿದೆ ಎಂದು ಶಾಸಕ ವೇದವ್ಯಾಸ್ ಕಾಮತ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರದ ಅಟಲ್ ಸೇವಾ ಕೇಂದ್ರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ನಗರದ ಆರ್ಟಿಒ, ಮಹಾನಗರ ಪಾಲಿಕೆ ಕಚೇರಿ, ಉಪನೋಂದಣಿ ಕಚೇರಿ, ರೇಷನ್ ಕಾರ್ಡ್ ತಿದ್ದುಪಡಿ ಹೀಗೆ ಅಗತ್ಯ ಕಾರ್ಯಗಳಿಗಾಗಿ ಸರ್ಕಾರಿ ಕಚೇರಿಗೆ ಬರುವ ಜನರಿಗೆ ಸರ್ವ ಸಮಸ್ಯೆ ಸಾಮಾನ್ಯವಾಗಿ ಬಿಟ್ಟಿದೆ. ಜನಸಾಮಾನ್ಯರು ತಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು ಪ್ರತಿದಿನ ಸರ್ಕಾರಿ ಕಚೇರಿಗಳಿಗೆ ಅಲೆಯುವಂತಾಗಿದ್ದು ಸರ್ಕಾರದ ಅವ್ಯವಸ್ಥೆಗೆ ಹಿಡಿಶಾಪ ಹಾಕ್ತಿದ್ದಾರೆ ಮತ್ತು ಸರ್ಕಾರದ ಕಚೇರಿಗೆ ಬಂದು ಸರ್ಕಾರದ ನಿಯಮಗಳನ್ನು ಪಾಲಿಸಿದ ಮೇಲೆ ಸಾರ್ವಜನಿಕರ ಮಾಹಿತಿ ಸೋರಿಕೆಯಾಗಿ ವಂಚನೆಗೊಳಗಾಗಿದ್ದರಿಂದ ಸಾರ್ವಜನಿಕರಿಗೆ ಉಂಟಾದ ನಷ್ಟವನ್ನು ಸರ್ಕಾರವೇ ಭರಿಸಬೇಕು ಅಂತ ಹೇಳಿದರು. ಮತ್ತು ಮೊನ್ನೆ ಈದ್ ಮಿಲಾದ್ ಮೆರವಣಿಗೆ ಒಳಗೆ ನಡೆದಂತ ಗಲಭೆ ಇದೆಲ್ಲವೂ ಇದಕ್ಕೆ ಸಾಕ್ಷಿ ಆಗ್ತಾ ಇದೆ. ಒಂದು ಕಡೆಗಳಲ್ಲಿ ಪ್ರಚೋದನಕಾರಿಯಾದಂಥ ಕಟೌಟ್ ಅಳವಡಿಕೆ, ಅಮಾಯಕ ಹಿಂದೂಗಳ ಮನೆ ಮೇಲೆ ಹಲ್ಲೆ, ಅದರಲ್ಲಿ ಕೆಲವಾರು ಪೊಲೀಸರುಗಳ ಮೇಲೆ ಹಲ್ಲೆ. ಅದರಲ್ಲಿ ಕೂಡ ಬಹಳ ವಿಚಿತ್ರ ಸಂಗತಿ ಏನು ಅಂತ ಹೇಳಿದ್ರೆ, ಅಕ್ಷರ ಕಲಿಸಿದ ಗುರುಗಳ ಮನೆಯ ಮೇಲೆ ಕೂಡ ಕಲ್ಲು ತೂರಾಟ ನಡೆದಿದ್ದು ಇದು ಬಹಳ ದುಃಖದ ಸಂಗತಿ. ಕಾಂಗ್ರೆಸ್ ಆಡಳಿತಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ರೀತಿಯ ಘಟನೆಗಳು ನಿರಂತರವಾಗಿ ರಾಜ್ಯದಲ್ಲಿ ಆಗುವಂಥದ್ದು ನಾವು ಈ ಸಲ ಮಾತ್ರ ಅಲ್ಲ, 2013ರಿಂದ 2018 ಸಂದರ್ಭದಲ್ಲಿ ಕೂಡ ನಾವೆಲ್ಲರೂ ರಾಜ್ಯದ ಜನತೆ ನೋಡಿದ್ದೀವಿ. ಹಾಗಾಗಿ ಇವತ್ತು ಸ್ವತಃ ಮಂತ್ರಿಗಳೇ ಇದೊಂದು ಬಹಳ ಸಣ್ಣ ಘಟನೆ, ಗೃಹ ಮಂತ್ರಿಗಳು ಕೂಡ ಬಹಳ ಯಾವುದೇ ರೀತಿಯ ಘಟನೆ ಆಗದ ರೀತಿಯಲ್ಲಿ ಒಂದು ಇದನ್ನ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪ್ರಾಮಾಣಿಕವಾಗಿ ಆ ಶಿವಮೊಗ್ಗದಲ್ಲಿ ಇದ್ದಂಥ ವ್ಯಕ್ತಿಗಳು ಜೀವನ ಮಾಡೋದಾದ್ರೆ ಹೇಗೆ? ಕಾಂಗ್ರೆಸ್ ಸರ್ಕಾರ ಬಂದಾಗ ಈ ಜೀವನ ಮಾಡಲಿಕ್ಕೆ ಕಷ್ಟದ ಪರಿಸ್ಥಿತಿಯನ್ನು ತಂದುಕೊಡಿದಂಥ ಕಾಂಗ್ರೆಸ್ ಇದಕ್ಕೆಲ್ಲ ನೇರವಾಗಿ ಜವಾಬ್ದಾರಿ ಅಂತ ಹೇಳಿ ನಾನು ಹೇಳಿ ಬಯಸ್ತಾರೆ. ಅದು ಮಾತ್ರವಲ್ಲ, ಇತ್ತೀಚೆಗೆ ತಂದಂಥ ಹೊಸ ಅವರ ಮಾಹಿತಿ ಹಕ್ಕು ಹೋರಾಟಗಾರರನ್ನು ಒಂದು ರೀತಿ ಬೆದರಿಸುವಂಥ ಯತ್ನಗಳು ಮಾಡ್ತಾ ಇದ್ದಾರೆ. ತ್ರೈಮಾಸಿಕ ಅವಧಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಹಿತಿ ಕೇಳುವವರ ವಿವರವನ್ನು ಪಡೆಯಲು ಸರ್ಕಾರ ಈಗಾಗಲೇ ತೀರ್ಮಾನಿಸಿದೆ. ಇದು ತಗೊಳ್ತಾ ಇದ್ದೇವೆ.